ಉಡುಪಿಯ ನೀಲಾವರ ಗೋಶಾಲೆಗೆ ಉಚಿತವಾಗಿ ಗೋಮೇವು ಒದಗಿಸುವ ಕಾರ್ಯಕ್ಕೆ ಪಲಿಮಾರು ಶ್ರೀಗಳು ಸಾಥ್ ನೀಡಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕುಂಜಾರುಗಿರಿಯ ಸುದರ್ಶನ್ ಅವರು ತಮ್ಮ 1 ಎಕರೆ ಗದ್ದೆಯಲ್ಲಿ ಜೋಳ ಬೆಳೆದು ಅದನ್ನು ನೀಲಾವರ ಗೋಶಾಲೆಗೆ ನೀಡುತ್ತಿದ್ದರು. ಕಟಾವು ಸಂದರ್ಭದಲ್ಲಿ ಊರಿನ ಸಾರ್ವಜನಿಕರು, ವಿದ್ಯಾರ್ಥಿಗಳು ಕೈ ಜೋಡಿಸಿ ಮೇವು ಹಸ್ತಾಂತರಿಸುತ್ತಿದ್ದರು. ಈ ಬಾರಿ ಕೊರೋನಾ ಕಾರಣದಿಂದ ಮನೆ ಮಂದಿ ಮತ್ತು ಸ್ಥಳೀಯರು ಸೇರಿ ಕಟಾವು ನಡೆಸಿದ್ರು. ಪೇಜಾವರ ಶ್ರೀಗಳು ಪ್ರತಿ ವರ್ಷ ಈ ಕಾರ್ಯಕ್ಕೆ ಸಹಕರಿಸುತ್ತಿದ್ದು, ಈ ಬಾರಿ ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಸ್ಥಳೀಯರ ಜೊತೆ ಸೇರಿ ಕಟಾವು ನಡೆಸಿದರು.